ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಲ್ಲಿ ನಿರ್ಮಿಸಲಾದ ಮಂಜೇಶ್ವರ ಗೋವಿಂದ ಪೈ ಕೆದಂಬಾಡಿ ರಸ್ತೆ ನಿರ್ಮಾಣಗೊಂಡ ತಿಂಗಳೊಳಗೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಈ ರಸ್ತೆ ಅಂದಿನಿಂದಲೇ ಪ್ರತಿಭಟನೆಗಳನ್ನು ಎದುರಿಸುತ್ತಲೇ ಬಂದಿದೆ. ಈ ರಸ್ತೆಯನ್ನ ಪ್ರತಿ ವರ್ಷವೂ ನವೀಕರಿಸಲು ಫಂಡ್ ಮಂಜೂರಾಗುತ್ತಿದೆ. 5 ವರ್ಷಗಳ ಗ್ಯಾರಂಟಿ ಇರುವ ಈ ರಸ್ತೆಗೆ ಪ್ರತಿ ವರ್ಷವೂ ಹಣ ಮಂಜೂರು ಆಗ್ತಾ ಇದೆ. ಈ ಎಲ್ಲ ಹಣವನ್ನ ಗುತ್ತಿಗೆದಾರ ಪಡೆದು ಕೇವಲ ಪ್ರದರ್ಶನಕ್ಕೋಸ್ಕರವಾಗಿ ಕಳಪೆ ಕಾಮಗಾರಿ ನಡೆಸಿ ಪರಾರಿಯಾಗುತ್ತಿರುವುದಾಗಿ ಊರವರು ಆರೋಪಿಸುತ್ತಿದ್ದಾರೆ. ಆದರೆ ಈ ಸಲದ ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವಾಹನ ಸಂಚಾರಕ್ಕೆ ದುಸ್ತರವಾಗಿದೆ. ರಸ್ತೆ ಅವ್ಯವಸ್ಥೆಯಿಂದ ಸಂಚಾರ ಅಸ್ತವ್ಯಸ್ತವಾಗಿದ್ದು ಪ್ರಯಾಣಿಕರು ನಿತ್ಯ ಸರ್ಕಸ್ ಮಾಡುವಂತಾಗಿದೆ. ಅಲ್ಲಲ್ಲಿ ದೊಡ್ಡ ಹೊಂಡಗಳು ನಿರ್ಮಾಣವಾಗಿದ್ದು ಚಾಲಕರು ಸ್ವಲ್ಪ ಎಚ್ಚರ ತಪ್ಪಿದ್ರೂ ವಾಹನಗಳು ಬೀಳುವ ಸಾಧ್ಯತೆಗಳಿವೆ. ಇದು ಹೆಸರಿಗಷ್ಟೇ ಒಂದು ರಸ್ತೆಯಾಗಿದೆ ಹೊರತು ಕಾಮಗಾರಿ ಕಳಪೆಯಾಗಿರುವುದಾಗಿ ಊರವರು ಹೇಳುತ್ತಿದ್ದಾರೆ. ನಮಗೆ ಬಹಳ ಕಷ್ಟ ಆಗ್ತಾ ಉಂಟು. ಆ ರೋಡ್ ಎಲ್ಲ ಯಾವುದಿಲ್ಲ. ರೋಡಲ್ಲಿ ಎಲ್ಲರಿಗೆ ಗಾಡಿ ತುಂಬ ಕೆಲಸ ಬರ್ತಾ ಉಂಟು. ಈಗ ರೋಡ್ ಯಾರು ಶ್ರದ್ಧೆ ನೋಡೋದಿಲ್ಲ, ಯಾರು ಅದರ ಕೆಲಸ ಸಹ ಮಾಡೋದಿಲ್ಲ. ತುಂಬ ಸಮಯದಿಂದ ಈ ರೋಡು ಹಾಳಾಗಿ ತುಂಬ ಸಮಯ ಆಯಿತು. ನಮ್ಮ ಗಾಡಿಗೆ ತುಂಬ ಖರ್ಚಾಗ್ತಾ ಉಂಟು. ಹೀಗೆ ನಾವು ಹೋದರೆ ಗಾಡಿ ತುಂಬ ನಿಲ್ಲಿಸಬೇಕಾಗಿ ಬರ್ತದೆ. ಸಂಬಂಧಪಟ್ಟವರು ಕೂಡಲೇ ಅದನ್ನು ಗಮನ ತೋರಿಸಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ಪ್ರಧಾನಮಂತ್ರಿಯವರ ನಿಧಿಯಿಂದ ಲಭಿಸಿದ ಹಣವನ್ನು ದುರುಪಯೋಗ ಪಡಿಸಿದಂತಿದೆ. ಮಳೆ ಬಂದಾಗ ಇಡೀ ರಸ್ತೆ ಕೆಸರು ಗುಂಡಿಯಾಗಿರುತ್ತದೆ. ರಸ್ತೆ ಬದಿ ಜನರು ಸಂಚರಿಸಲು ಹಿಂದೆ ಮುಂದೆ ನೋಡಬೇಕಾದ ಸ್ಥಿತಿ ಉಂಟಾಗಿದೆ. ಈ ರಸ್ತೆಯಲ್ಲಿ ಸಂಚರಿಸುವ ಬಸ್ಗಳು ಕೂಡ ಸೇವೆಯನ್ನ ಮೊಟಕುಗೊಳಿಸುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ರಸ್ತೆಯ ಬದಿಗಳು ಸಂಪೂರ್ಣವಾಗಿ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳು ರಸ್ತೆಯಿಂದ ಕೆಳಗೆ ಬೀಳುವುದು ನಿತ್ಯ ದರ್ಶನವಾಗಿದೆ. ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ರೆಹಮಾನುದ್ದಿ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ.